ನೋಡಿ ನಮೋ ಮರಿಯ ಪ್ರೇಯರ್ ಏನಿದೆ 5 ಭಾಷೆಯಲ್ಲಿ ಬರೆದಿದ್ದಾರೆ. ಸ್ಕ್ವಿಡ್ ಆರ್ಡರ್ ಮಾಡಿದ್ವಿ ನಾವು. ಸಿಗಡಿ ಮೀನು. ನಾವು ರೀಚ್ ಆದ್ವಿ. ಹೆಂಡೆ ಕೊಕೊನೆಟ್ ಸ್ವಲ್ಪ ಹೈಡ್ರೇಷನ್ಗೋಸ್ಕರ ತುಂಬ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಎಂತ ಹೇಳಿದ್ರು, ಸಡನ್ ಪ್ಲಾನ್ ಆಗಿ ಒಂದು ಔಟಿಂಗ್ಗೆ ಹೊರಟಿದ್ದೇವೆ ಫುಲ್ ಫ್ಯಾಮಿಲಿ. ಚರ್ಚ್ ವಿಸಿಟ್ ಮಾಡುವ ಅಂತ. ಸೊ ಬೆಳಿಗ್ಗೆ ಬೇಗ ಹೊರಡಬೇಕಿತ್ತು, ಲೇಟ್ ಆಗಿ ಈಗ 11:30 ಆಗ್ತಾ ಬಂತು. 11:30 ಹೊರಟಿದ್ದೇವೆ ಉಡುಪಿ ಕಡೆ ಹೋಗುವ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಇವತ್ತಿನ ಇಡೀ ದಿನವನ್ನು ನಿಮ್ಮ ಜೊತೆ ಶೇರ್ ಮಾಡುವ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಜರ್ನಿ ವಿತ್ ಹೆಂಡೆ ಕೊಕೊನೆಟ್. ಸ್ವಲ್ಪ ಹೈಡ್ರೇಷನ್ಗೋಸ್ಕರ ತುಂಬ ಬಿಸಿಲಿದೆ. ಆ್ಯಕ್ಚುಲಿ ಗೂಗಲಲ್ಲಿ ಮಳೆ ಅಂತ ತೋರಿಸ್ತಾ ಉಂಟು, ಟೇಕ್ ಅಂಬ್ರೆಲ್ಲಾ ಅಂತ. ಅದರ ಮೇಲೆ ಸುಮ್ಮನೆ ಮಳೆ ಇಲ್ಲ ಆಯಿತಾ, ತುಂಬ ಬಿಸಿಲುಂಟು. ಫೈನಲಿ ನಾವು ರೀಚ್ ಆಗ್ಲಿಕ್ಕೆ ಆದ್ವಿ. ನೋಡಿ, ಚರ್ಚ್ ಇಲ್ಲಿ ಕಾಣಿಸ್ತಾ ಉಂಟು. ಫಸ್ಟ್ ಬಂದಿರೋದು ಪೆರಂಪಳ್ಳಿ ಈ ಚರ್ಚಿಗೆ, ಆ ಲೇಡಿ ಆಫ್ ಫಾತಿಮಾ ಚರ್ಚ್ ಪೆರಂಪಳ್ಳಿ. ರೀಚ್ ಆದ್ವಿ. ಎಸ್, ದ್ವಾರದ ಹತ್ರ ರೀಚ್ ಆದ್ವಿ. ಬ್ಯೂಟಿಫುಲ್ ಅಲ್ಲ? ಬ್ಯೂಟಿಫುಲ್. ಓಕೆ, ನಾವು ರೀಚ್ ಆದ್ವಿ. 2 ಕಾರಲ್ಲಿ ರೀಚ್ ಆದ್ವಿ. ನೋಡಿ, ಬಂದು ವೆಯ್ಟ್ ಮಾಡುದು. ಇನ್ನೊಂದು ಕಾರ್ ಬರ್ಲಿಕ್ಕೆ ಬಾಕಿ ಉಂಟು. ಅವರಿಗೆ ವೇಟಿಂಗ್. ಚರ್ಚ್ ನೋಡಿ ಆಯ್ತಾ ಬಿಟ್ಟು. ನಮ್ದು ಲಾಸ್ಟ್ ಮಿನಿಟ್ ಪ್ಲಾನ್, ಕಾರ್ಕಳ ಹೋಗುವ ಅಂತ ಹೇಳಿ. ಎಲ್ಲಿಗೆ ಬಂದದ್ದು? ಪೆರಂಪಳ್ಳಿ. ಇಲ್ಲಿದ್ದಾರೆ ಜನರು. ಹೇಳಿ. ಪೆರಂಪಳ್ಳಿಗೆ ರೀಚ್ ಆದೆವು. ಪೆರಂಪಳ್ಳಿಗೆ ಇಲ್ಲಿಂದ ಈಗ ಕಲ್ಮಾಡಿ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬಿಸಿಲು ಅಂದರೆ ಬಿಸಿಲು. ವೆದರ್ ಗೂಗಲಲ್ಲಿ ನೋಡುವಾಗ ಉಡುಪಿಯಲ್ಲಿ ಮಳೆ ಅಂತ ಉಂಟು. ಎಂಥ ಮಳೆಯ! ಇದೊಂದು 32 ಡಿಗ್ರಿ ಜಾಸ್ತಿ ಉಂಟು ಇವತ್ತು. ಎಲ್ಲಿ ಬಿಸಿಲು ಮಳೆ, 32 ಜಾಸ್ತಿ ಉಂಟು, ಹ್ಯುಮಿಡಿಟಿ. ನಾವು ಚರ್ಚ್ ಒಳಗಡೆ ಬಂದ್ವಿ. ಈ ಚರ್ಚ್ದ ಆರ್ಕಿಟೆಕ್ಚರ್ ನೋಡಿ, ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಆಯಿತಾ. ನೀವು ನೋಡ್ಬೋದು ಲೈಫ್ ಆಫ್ ಜೀಸಸ್ ಅನ್ನು ಪೇಂಟಿಂಗ್, ಒಂಥರ ಎಂತ ಹೇಳ್ತಾರೆ, 3D ಪೇಂಟಿಂಗ್ ಎಲ್ಲ 3D ಪೇಂಟಿಂಗಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಬರ್ತಿಂದ ನೋಡಿ ಮೇಲೆ 12 ಅಪೋಸ್ಟಲ್ಸ್ ಇದ್ದಾರೆ. ಆ್ಯಂಡ್ ಡೆತ್ ಆ್ಯಂಡ್ ರೆಸರೆಕ್ಷನ್ ಆಫ್ ಜೀಸಸ್, ಅದಾದಮೇಲೆ ಏನಾಯಿತು ಅಂತ ಇಡೀ ಸ್ಟೋರಿನ ಹೀಗೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೆ ಇದನ್ನೆಲ್ಲ ನೋಡುವಾಗ ಎಲ್ಲಿ ಒಂದು ಇಟಲಿಗೆ ಬಂದಾಗ ಆಗ್ತದೆ ಅಲ್ಲ ಆರ್ಕಿಟೆಕ್ಚರ್. ಇಲ್ಲಿ ಗಿಡಗಳು ನೋಡಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ಇದು ನೋಡಿ, ಲಕ್ಷ್ಮಣ ಫ್ರೂಟ್ ಆಗಿದೆ. ಇಲ್ಲಿ ಒಂದು ಕಾಣಿಸ್ತಾ ಉಂಟಾ? ಇಲ್ಲೊಂದು ಉಂಟು ಮೇಲೆ, ಇಲ್ಲಿ ಒಂದು ಲಕ್ಷ್ಮಣ ಫ್ರೂಟ್ ಆಗಿದೆ. ಮತ್ತು ಎಲ್ಲ ಫ್ರೂಟ್ಸ್. ಆ್ಯಂಡ್ ಇದು ಯಾವುದದ್ದು ಮರ ಗೊತ್ತಿಲ್ಲ. ನನಗೆ ಇಷ್ಟ ಆದದ್ದು ಇದು ಮಾವಿನ ಗಿಡವ ಮರ ಹೇಳೋದ ಗೊತ್ತಿಲ್ಲ. ಯಾಕೆ ಗೊತ್ತುಂಟಾ? ಇದರಲ್ಲಿ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ಅಂದರೆ, ಇಲ್ಲಿ ನೋಡಿ ಎಷ್ಟುಂಟು ನೋಡಿ. ಇದೇನು ರೈನಿ ಸೀಸನಿಗೆ ತುಂಬ ಉಂಟು, ತುಂಬ ಅಂದರೆ ತುಂಬ ಉಂಟು ನೋಡಿ. ಸೂಪರ್. ಇಬ್ಬರು ಸಿಸ್ಟರ್ಸ್ ಬರ್ತಾ ಇದ್ದಾರೆ. ಅಂಕಲಿಗೆ ಸುಸ್ತಾಯಿತು, ಕೂತಿದ್ದಾರೆ. ಒಬ್ಬ ಫೋಟೋಗ್ರಫಿ ಮಾಡ್ತಿದ್ದಾನೆ, ಇನ್ನೊಬ್ಬ ಎಂತ ಮಾಡುದಾ. ಸೊ ಲೆಟ್ಸ್ ಗೋ. ಫಸ್ಟ್ ಚರ್ಚ್ ವಿಸಿಟ್ ಆಯಿತು. ಈಗ ನೆಕ್ಸ್ಟ್ ಕಲ್ಮಾಡಿ ಚರ್ಚಿಗೆ ಹೋಗಲಿಕ್ಕೆ. ಈ ಚರ್ಚ್ ಅಂತೂ ಬ್ಯೂಟಿಫುಲ್ ಆಗಿದೆ. ನಾನು ಐ ಥಿಂಕ್ ಸೆಕೆಂಡ್ ಟೈಮ್ ಬರೋದು. ಈಗ ಬಿಸಿಲಿಗೆ ಬಂದುಂಟಲ್ಲ, ಇಲ್ಲೇ ನಿಂತು ಮಾತಾಡುವ. ಮುಂದೆ ಬಾ. ಇಲ್ಲೇ ನಿಂತು ಮಾತಾಡುವಾಗ ತುಂಬ ಬಿಸಿಲು ಉಂಟು. ಟೆಂಪರೇಚರ್ ಇಸ್ ಮೋರ್ ದೆನ್ 35. ಹೇಗಾಯಿತು? ಸೂಪರ್ ಪೀಸ್ಫುಲ್ ಆಯಿತಾ? ಚರ್ಚ್ ಹೇಗುಂಟು ಒಳಗಡೆ? ಆಲ್ತಾರ್ ಹೇಗುಂಟು? ಆಲ್ತಾರ್ ಇಸ್ ಜಸ್ಟ್ ಬ್ಯೂಟಿಫುಲ್. ಲೈಫ್ ಆಫ್ ಜೀಸಸ್ ಅನ್ನೇ ಅವರು 3D ಪೇಂಟಿಂಗಲ್ಲಿ ಮಾಡಿದ್ದಾರೆ. ಅಮೇಝಿಂಗ್. ಇವನದು 4 ಸುವಾರ್ತೆಗಾರ ಅವರನ್ನು ಕೂಡ ಸ್ಟ್ಯಾಂಡಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮ್ಯಾಥ್ಯೂ, ಮಾರ್ಕ್, ಲೂಕ್ ಆ್ಯಂಡ್ ಜಾನ್ ಇದ್ದಾರಲ್ಲ, ಅವರದ್ದು ಎಂತ ಹೇಳ್ತಾರೆ,
ವುಡನ್ ಡೋರ್ಸ್ ಉಂಟಲ್ಲ ಅದರಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ, ಅದು ಕೂಡ ಬ್ಯೂಟಿಫುಲ್, ಸಮಥಿಂಗ್ ಡಿಫ್ರೆಂಟ್, ನೈಸ್. ವಿ ಹ್ಯಾಡ್ ಅ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಹಿಯರ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಚರ್ಚ್. ಬನ್ನಿ. ಇದು ಫಾತಿಮಾ ಮಾತೆಗೆ ಸಮರ್ಪಿಸಿದ ದೇವಾಲಯ, ಆದ್ದರಿಂದ ಇಲ್ಲಿ ಫಾತಿಮಾ ಮಾತೆಯವರ ಫೋಟೋ ಇದೆ. ಇಲ್ಲಿ ನೀವು ನೋಡ್ಬೋದು ನಮೋ ಮರಿಯ ಪ್ರೇಯರ್ ಏನಿದೆ 5 ಭಾಷೆಯಲ್ಲಿ ಬರೆದಿದ್ದಾರೆ. ಫಸ್ಟ್ ತುಳುವಲ್ಲಿ ಉಂಟು, ಕೊಂಕಣಿಯಲ್ಲಿ ಉಂಟು, ಕನ್ನಡದಲ್ಲಿ ಉಂಟು, ಮತ್ತು ಇಂಗ್ಲೀಷಲ್ಲಿ ಉಂಟು, ಅದರ ಜೊತೆಗೆ ಹಿಂದಿಯಲ್ಲಿ ಕೂಡ ಉಂಟು. ಇದೆಲ್ಲ ಓಕೆ, ಬಟ್ ತುಳುವಲ್ಲಿ ಬರೆದಿದ್ದಾರೆ ನೋಡಿ. ತುಳುವಲ್ಲಿ ಬರೆದದನ್ನು ನಾನು ಫಸ್ಟ್ ಟೈಮ್ ನೋಡುದು. ಓದಿ ಅಮ್ಮ. ಮರಿಯ ಕೃಪೆಟ್ಟಿ ಕಪರಿಪೂರ್ಣೆ ಕರ್ತವ್ಯ ಇರಡಪ್ಪ ಶ್ರೀ ಕುಲೆ ಉಲಾಯ್ ಆಶೀರ್ವಾದ ಪಡವನ್ನಾರ್ ಇರು ಬೊಕ್ಕ ಈರೆ ಉದರದ ಫಲ ಅದುಪ್ಪಿ ಏಸು ಆಶೀರ್ವಾದ ಪಡವನ್ನಾರ್. ಪರಿಶುದ್ಧ ಮರಿಯ ದೇವರೇ ಅಪ್ಪ ಪಾಪಿಲು ಹಾದುಪ್ಪಿ ಎಂಕುಲೆಗು ಬೋಡಾದು ಇತ್ತೆಲ್ಲ ಹಿಂಕಲೆ ಮರಣದ ಸಮಯಡ್ಲ ನಟ್ಟುಲೆ ಆಮೇಲೆ. ವಾವ್, ಅಮೇಝಿಂಗ್. ನಾನಂತೂ ತುಳುವಲ್ಲಿ ನಮೋ ಮರಿಯೋ ಪ್ರೇಯರ್ ಬರ್ತದನ್ನು ಫಸ್ಟ್ ಟೈಮ್ ನೋಡೋದು, ಓದೋದು, ಕೇಳೋದು. ಸೊ ನೈಸ್. 5 ಲ್ಯಾಂಗ್ವೇಜಲ್ಲಿ ಇಲ್ಲಿ ಬರೆದಿದ್ದಾರೆ. ಇನ್ ಫ್ರಂಟ್ ಆಫ್ ಅವರ್ ಲೇಡಿ ಆಫ್ ಫಾತಿಮಾ. ಆ್ಯಂಡ್ ಫಸ್ಟ್ ಚರ್ಚ್ ವಿಸಿಟ್ ಆಯಿತು. ಈಗ ಎಲ್ಲಿಗೆ ಅಂತ ಪ್ಲ್ಯಾನ್ ಮಾಡೋದು. ಇವರೇನ ತೆಗೆದ್ರು. ಎಲ್ಲಿಗೀಗ ಪ್ಲ್ಯಾನ್? ಎಲ್ಲಿಗೆ? ಎಸ್, ಲೆಟ್ಸ್ ಗೋ. ಓಕೆ, ನಾವು ಇಟ್ಸ್ ಲಂಚ್ ಟೈಮ್. ಲಂಚ್ ಟೈಮಿಗೆ ನಾವು ಇಲ್ಲಿ ಖಾಲಿ ಯಾವ ಜಾಗ ಆಚೆ ಎಂಥದ ಪ್ಲೇಸ್ ನೇಮ್ ನಂಗೆ ಗೊತ್ತಿಲ್ಲ ಆಯ್ತಾ, ಆದರೆ ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಮಚ್ಲಿ. ಅಲ್ಲುಂಟ ಅಂತ ಜನ, ಅಷ್ಟು ಪಾರ್ಕಿಂಗ್ ಇದು ಫುಲ್ ಉಂಟು ವೆಹಿಕಲ್ಸ್ ಇಲ್ಲಿ. ನಾವು ಈಚೆ ತಂದಿಟ್ವಿ. ಇದೆಯಾ ಹೋಟೆಲ್? ಇದರದೊಂದು ಬ್ರಾಂಚ್ ಮ್ಯಾಂಗ್ಳೂರಲ್ಲಿ ಕೂಡ ಉಂಟು. ಇದು ಇರುವುದು ಬ್ರಹ್ಮಗಿರಿ ಸರ್ಕಲ್, ಉಡುಪಿಯಲ್ಲಿ ಅಲ್ಲ. ಅಜ್ಜರ ಕಾಡು ನೋಡಿ, ಇಲ್ಲಿ ಬೋರ್ಡ್ ಉಂಟು, ಅಜ್ಜರ ಕಾಡು. ಸೊ ಮಚಿಲಿಗೆ ಬಂದಿದ್ದೇವೆ. ಈಗ ಹೋಗುವ, ಊಟ ಮಾಡುವ. ಯಾಕೆಂದರೆ ಎಲ್ಲರಿಗೆ ಹಸಿವಾಗಿದೆ. ಸೊ ಫಸ್ಟ್ ಪೇಟ್ ಪೂಜೆ ಮಾಡಿ ಹೊಟ್ಟೆ ತುಂಬಿಸಿ ಮತ್ತೆ ನೆಕ್ಸ್ಟ್ ಚರ್ಚ್ ವಿಸಿಟ್ ಮಾಡುವ ಅಂತ. ಸೊ ಲೆಟ್ಸ್ ಗೋ. ಹೋಟೆಲಿಗೆ ರೀಚ್ ಆದ್ವಿ. ವಿಷಯ ಏನಪ್ಪ ಅಂದರೆ 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು, ಯಾಕೆಂದರೆ ನಾವು 13 ಮೆಂಬರ್ಸ್ ಇದ್ವಿ. ಸೊ ವಿ ಆರ್ ವೇಟಿಂಗ್. ಇವರ ಮೆನುವನ್ನು ನೋಡ್ಬೋದು ನೀವು. ಓಕೆ, ಮೆನು ಇಲ್ಲಿಂದ ಸ್ಟಾರ್ಟ್ ಅಲ್ಲ, ಸ್ಟಾರ್ಟರ್ಸ್ ಇದೆ, ಅದರ ಜೊತೆಗೆ ಫಿಶ್ ವೆರೈಟಿ ತುಂಬ ಇದೆ. ಅಂಜಲ್, ಮಾಂಜಿ, ಬಂಗುಡೆ, ಅದು ಇದು ಅಂತ ತುಂಬಾ ಇದೆ. ಅದರಲ್ಲಿ ರವಾ ಫ್ರೈ, ತವಾ ಫ್ರೈ, ಗೀ ರೋಸ್ಟ್, ಡೀಪ್ ಫ್ರೈ ಇದೆ, ಮತ್ತು ರವಾ ಫ್ರೈ ಇದೆ. ಸೊ ದೆನ್ ದೇ ಹ್ಯಾವ್ ದ ಮೇನ್ ಕೋರ್ಸ್. ಒಂದೇ ಬಿರಿಯಾನಿ ತಗೊಳ್ಬೇಕು ಅಥವಾ ವೆಜ್ ಅಥವಾ ಫಿಶ್ ಮೀಲ್ಸ್ ತಗೊಳ್ಬೇಕು. ಐ ವಿಲ್ ಗೋ ವಿತ್ ದ ಫಿಶ್ ಕರಿ ಮೀಲ್ಸ್. ಇದು ಎಂತ ಅಂತ ನನಗೆ ಗೊತ್ತಿಲ್ಲ, ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ. ಹಿಂಗಾವುದ ಪ್ರಾನ್ಸ್. ಲೆಟ್ಸ್ ಟ್ರೈ ಅಲ್ಲ, ಬೇಡ. ಯಾಕೆ ಗೊತ್ತಾ, ಯಾವಾಗಲೂ ತಗೊಳ್ಳೋದನ್ನೇ ತಗೊಳ್ಳುವ. ಐ ವಿಲ್ ಗೋ ವಿತ್ ದ ಸ್ಕ್ವಿಡ್ ಮಸಾಲ ಫ್ರೈ ಆ್ಯಂಡ್ ಫಿಶ್ ಕರಿ ರೈಸ್. ಸೊ ನಾವು ಆರ್ಡರ್ ಮಾಡಿದಂಥದ್ದು ಮೀಲ್ಸ್. ಇದರಲ್ಲಿ ರೈಸ್, ಫಿಶ್ ಕರಿ, ವೆಜ್ ಪಲ್ಯ, ಪಿಕ್ಕಲ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಕ್ವಿಡ್ ಆರ್ಡರ್ ಮಾಡಿದ್ವಿ ನಾವು. ಸ್ಕ್ವಿಡ್ ಆ್ಯಂಡ್ ಡಿಸ್ಕೋ ಮಸಾಲ ಫ್ರೈ ಆರ್ಡರ್ ಮಾಡಿದ್ವಿ. ಸೊ ದಿಸ್ ಈಸ್ ಅವರ್ ಟೇಬಲ್. ಇವರದ್ದು ಫುಡ್ ಬರಲಿಲ್ಲ ಆಯಿತಾ, ಇವರದ್ದು ಯಾರ್ದು ಫುಡ್ ಬರಲಿಲ್ಲ. ಅಂಕಲ್ ಬಿರಿಯಾನಿ ಆರ್ಡರ್ ಮಾಡಿ, ಅದರ ಜೊತೆಗೆ ಮಜ್ಜಿಗೆ ಕುಡಿಯೋದು ಸೆಕೆಗೆ. ಸ್ವಲ್ಪ ಕಮ್ಮಿ. ನಾವು ಡಿಸ್ಕೋ ಮಸಾಲ ಫ್ರೈ ಮತ್ತು ಬೊಂಡಾಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ವಿ. ಸ್ಕ್ವಿಡ್. ಈಗ ಸಿಲ್ವರ್ ರವಾ ಫ್ರೈ ಆರ್ಡರ್ ಮಾಡಿದ್ವಿ. ಇದನ್ನು ಸ್ನ್ಯಾಕ್ ಥರ ತಿನ್ಬೋದು. ಸ್ವಲ್ಪ ಮಯೋನೀಸ್ ಇದ್ದರೆ ಇನ್ನೂ ಒಳ್ಳೆಯದಾಗ್ತಿತ್ತು. ಇಟ್ಸ್ ನೈಸ್. ಫುಡ್ ಒಳ್ಳೆದಿತ್ತಲ್ಲ, ಫುಡ್ ಒಳ್ಳೆದಿತ್ತು. ಅಲ್ಲಿ ತೋರಿಸಿ, ಅಲ್ಲಿ ಕೂಡ ಊಟ ಮುಗಿಸಿ ನಾವೀಗ ಹೊರಟದ್ದು. ಊಟ ಎಲ್ಲ ಆಯಿತು, ಗಮ್ಮತ್ತು ಊಟ ಆಯಿತು. ಈಗ ನಾವು ಕಲ್ಮಾಡಿ ಚರ್ಚಿಗೆ, ಆಯಿತಾ, ಕಲ್ಮಾಡಿ ಚರ್ಚಿಗೆ ಹೋಗೋದು. ಸೊ ಲೆಟ್ಸ್ ಗೋ. ಟಯರ್ಡ್, ಮಾತಾಡಲಿಕ್ಕೂ ಎನರ್ಜಿ ಇಲ್ಲ, ಬಿಸಿಲಿಗೆ ಎನರ್ಜಿ ಎಲ್ಲ ಡ್ರಾಪ್ ಆಗಿದೆ ಇವತ್ತು. ಹ್ಯುಮಿಡಿಟಿ ತುಂಬ ಉಂಟು. ಸೊ ಲೆಟ್ಸ್ ಗೋ. ನಾವು ರೀಚ್ ಆದ್ವಿ ವೆಲಂಕನಿ ಮಾತೆಯ ಪುಣ್ಯಕ್ಷೇತ್ರ ಕಲ್ಮಾಡಿಗೆ. ಇದರ ಶೇಪ್ ನೋಡಿ, ಚರ್ಚ್ ಇದೊಂಥರ ಬೋಟ್ ಥರ. ಇದಕ್ಕೆ ಅದರದ್ದೇ ಆದ ಹಿಸ್ಟ್ರಿ ಇದೆ. ಸೊ ಈ ಚರ್ಚ್ ವಿಸಿಟ್ ಮಾಡಿ ಬರುವ ಈಗ. ಇದು ಉಡುಪಿ ಧರ್ಮಕ್ಷೇತ್ರದ ಕಲ್ಮಾಡಿ ಚರ್ಚ್. ಇದನ್ನು ಸ್ಟೆಲ್ಲಾ ಮೇರೀಸ್ ಚರ್ಚ್ ಅಂತ ಕೂಡ ಕರೀತಾರೆ. ಇದು ಉಡುಪಿಯ ಸಮುದ್ರ ತೀರದ ಸಮೀಪದಲ್ಲಿರುವ ಚರ್ಚ್ ಆಗಿರೋದ್ರಿಂದ
ಸ್ಟೆಲ್ಲಾ ಮೇರಿಸ್ ಅಂತ ಕರೀತಾರೆ. ಅಂದರೆ ಸ್ಟಾರ್ ಆಫ್ ದ ಸಿ ಅಥವಾ ಸಮುದ್ರದ ನಕ್ಷತ್ರ ಅಂತ ಅರ್ಥ ಬರುತ್ತೆ. ಈ ಚರ್ಚಿನ ವಿಶೇಷತೆ ಏನಂದರೆ ನಿಮ್ಗೆ ಆಲ್ರೆಡಿ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಇದರ ನಿರ್ಮಾಣ ಅದು ದೊಡ್ಡ ಹಡಗಿನ ಆಕಾರದಲ್ಲಿದೆ. ಪಕ್ಕದಲ್ಲಿ ಒಂದು ಗಂಟೆ ಗೋಪುರ ಇದೆ, ಅದು ಲೈಟ್ ಹೌಸ್ನಂತೆ ಕಾಣಿಸ್ತದೆ ನೋಡಿ. ಕರ್ನಾಟಕದ ಮೊದಲ ಬೋಟ್ ಶೇಪ್ನ ಚರ್ಚ್ಗಳಲ್ಲಿ ಇದು ಒಂದು ಆಯ್ತಾ. ಸಮುದ್ರದ ತಂಗಾಳಿ ನಡುವೆ ಶಾಂತ ವಾತಾವರಣದಲ್ಲಿ ನಿಂತಿರುವ ಚರ್ಚ್ ಕೇವಲ ಒಂದು ಪ್ರಾರ್ಥನಾ ಮಂದಿರವಲ್ಲ, ನಂಬಿಕೆ, ಭಕ್ತಿ ಮತ್ತು ಆಶೆಯ ಪ್ರತೀಕ ಅಂತಲೇ ಹೇಳ್ಬೋದು. ಉಡುಪಿಗೆ ಬಂದ್ರೆ ಮಲ್ಪೆ ಬೀಚ್ ಮಾತ್ರ ಅಲ್ಲ, ಈ ಹಡಗು ಆಕಾರದ ಕಲ್ಮಾಡಿ ಚರ್ಚಿಗೂ ನೀವು ಭೇಟಿ ನೀಡಬೇಕು. ನಾನು ಒಳಗೆ ಹೋಗಿ ಪ್ರೇಯರ್ ಎಲ್ಲ ಮಾಡಿ ಬಂದೆ. ಇಲ್ಲಿ ಪವಾಡ ಮೂರ್ತಿ ಕೂಡ ಉಂಟು, ವೆಲಂಕನಿ ಮಾತೆ ಅವ್ರದ್ದು. ಇಲ್ಲಿ ನೀವು ನೋಡ್ಬೋದು ಇದರ ಕನ್ಸ್ಟ್ರಕ್ಷನ್, ಈ ಚರ್ಚ್ ಇದ್ದು ಇಟ್ಸ್ ವೆರಿ ಡಿಫ್ರೆಂಟ್. ಇಟ್ ಈಸ್ ಇನ್ ದ ಶೇಪ್ ಆಫ್ ಅ ಬೋಟ್. ಬೋಟಿನ ಶೇಪ್ ಅಲ್ಲಿ ಮಾಡಿದ್ದಾರೆ, ಅದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ಇಲ್ಲಿ ನೋಡಿ ನೀರು ಸಿಂಬಲೈಸಿಂಗ್ ಓಷನ್, ಸಿ, ಸಮುದ್ರವನ್ನು ಸಿಂಬಲೈಸ್ ಮಾಡಲಿಕ್ಕೆ ನೋಡಿ ಅದಕ್ಕೆ ನೀರು. ಇಲ್ಲಿ ಫೌಂಟೇನ್ ಎಲ್ಲ ಉಂಟು, ಆ್ಯಕ್ಚುಲಿ ಈಗ ಆಫ್ ಉಂಟು ಅದು. ಅಲ್ಲಿ ಗ್ರೊಟ್ಟೋ ಉಂಟು, ಗ್ರೊಟ್ಟೋ ಕೂಡ ವಿಸಿಟ್ ಮಾಡಿ ಬರುವ. ಹೋಗುವಲ್ಲ, ನನ್ನ ತಮ್ಮ ನಂದು ವಿಡಿಯೋ ಮಾಡ್ತಿದ್ದ ಪಾಪ ಇವತ್ತು. ಲೆಟ್ಸ್ ಗೋ. ಓಕೆ, 2 ಚರ್ಚ್ ವಿಸಿಟ್ ಆಯಿತು. ಈಗ ನಾವು ಹೋಗ್ತಿರುವಂಥದ್ದು ಮಲ್ಪೆ ಸಿ ವಾಕಿಗೆ. ಟೈಮ್ ಆಗಿರೋದು 3 ಗಂಟೆ. ಈಗ ತಲುಪುವಾಗ ಮ್ಯಾಕ್ಸಿಮಮ್ 3:30 ಆದರೆ ಕೂಡ ಈ ಹ್ಯುಮಿಡಿಟಿಗೆ ಹೇಗಪ್ಪ ಸಿ ವಾಕಲ್ಲಿ ಹೋಗೋದಂತ ನನಗೆ ಟೆನ್ಷನ್. ಎಲ್ಲರೂ ಟ್ಯಾನ್ ಆಗಿ ಮತ್ತು ಕಲರ್ ಎಲ್ಲ ನಮ್ಮದು ಚೇಂಜ್ ಆಗ್ಬೋದು ಆಯಿತಾ. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡುವ. ಫ್ಯಾಮಿಲಿ ಜೊತೆ ಹೊರಗೆ ಬರೋ ತುಂಬ ಅಪರೂಪ. ಸೊ ಲೆಟ್ಸ್ ಎಂಜಾಯ್, ಲೆಟ್ಸ್ ಗೋ. ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಉಂಟು ನೋಡಿ. ಮೊದಲು ಸಪುರ ಇತ್ತು ರೋಡಿಗೆ, ತುಂಬ ಬ್ರಾಡ್ ಆಗಿದೆ, ಇಲ್ಲಿ ಇಷ್ಟು ಬ್ರಾಡ್ ಆಗಿದೆ. ಓಕೆ, ನಾವು ರೀಚ್ ಆಗ್ತಾ ಬಂದ್ವಿ. ಎಷ್ಟು ದೂರ ಉಂಟು ಇನ್ನು? 1 ಕಿಲೋಮೀಟರ್ ಉಂಟು ಇಲ್ಲಿಂದ. ಸಿ ವಾಕ್ ಬೋರ್ಡ್ ಎಲ್ಲ ಉಂಟು ನೋಡಿ. ಸೇಂಟ್ ಮೇರಿಸ್ ಐಲ್ಯಾಂಡ್, ಬೋಟಿಂಗ್, ಗೇಮ್ಸ್ ಎಲ್ಲ. ಶ್ರುತಿ, ಇದಕ್ಕೆ ಎಂತ ಹೇಳ್ತಾರೆ ಕನ್ನಡದಲ್ಲಿ? ಎಂತ ಹೇಳ್ತಾರೆ? ಸಿ ವಾಕಿಗೆ, ಸಿ ವಾಕ್, ಸಿ ವಾಕ್, ಸಿ ವಾಕ್. ಚರ್ಚ್ ವಿಸಿಟ್ ಎಲ್ಲ ಆಗಿ ನಾವು ಸಡನ್ ಪ್ಲ್ಯಾನ್ ಮಾಡಿ ಬಂದಿರೋದು ಮಲ್ಪೆಯ ಸಿ ವಾಕಿಗೆ. ಸಮುದ್ರದ ಮಧ್ಯೆ ನಿರ್ಮಿಸಲಾಗಿರುವ ಈ ಸಿ ವಾಕ್ ಪ್ರವಾಸಿಗರ ಮುಖ್ಯ ಆಕರ್ಷಣೆ ಉಡುಪಿ ಜಿಲ್ಲೆಯಲ್ಲಿ ಅಂತಲೇ ಹೇಳ್ಬೋದು. ಸೊ ಬಂದ ತಕ್ಷಣ ನಾನು ಹೇಳಿದಲ್ಲ, ನಾವು ರೀಚ್ ಆಗಿ ಹೋಗುತ್ತೆ ಅರೌಂಡ್ 3:30 ಆಗಿತ್ತು. ತುಂಬಾ ಬಿಸಿಲಿತ್ತು. ಅದಕ್ಕೆ ಮೊದಲು ಹೋಗಿ ಒಂದು ಕ್ಯಾಪನ್ನು ಪರ್ಚೇಸ್ ಮಾಡಿದೆ ಆಯಿತಾ. ಬಿಸಿಲಿಗೆ ನಡೆಯೋದೇ ತುಂಬ ಕಷ್ಟ ಅಲ್ಲ. ಈಗ ಇಬ್ಬರು ಕೆಂಪು ಟೊಪ್ಪಿ ಹಾಕಿ ಸಿ ವಾಕ್ ಮಾಡ್ತಾ ಇದ್ದಾರೆ. ಈಗ ಪರ್ಚೇಸ್ ಮಾಡಿದ 200 ರೂಪಾಯಿ ಕೊಟ್ಟು 2 ಟೊಪ್ಪಿಯನ್ನು ತಕ್ಕೊಂಡಿದ್ದಾರೆ. ಅಷ್ಟು ಶುದ್ಧ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ನಾರ್ಮಲ್ ಮ್ಯಾಂಗ್ಳೂರಿಯನ್ ಕನ್ನಡ. ಆಕ್ಚುಲಿ ನಾನು ತುಂಬಾ ದಿವಸದಿಂದ ಎನಿಸ್ತಿದ್ದೆ ಆಯ್ತಾ, ಬೀಚಿಗೆ ಬರಬೇಕು. ಇವತ್ತು ಅನ್ಪ್ಲಾನ್ಡ್ ಆಗಿ ಬಂದ್ವಿ. ಆದರೆ ವಿಷಯ ಏನಪ್ಪ ಅಂದ್ರೆ ತುಂಬಾ ಬಿಸಿಲಿಗಿಂತ ಹ್ಯುಮಿಡಿಟಿ ಜಾಸ್ತಿ ಉಂಟು, ಉರಿತಾ ಉಂಟು ಮೈಯೆಲ್ಲ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ಬಂದರೆ ತುಂಬಾ ಖುಷಿಯಾಗುತ್ತೆ ಈ ಪ್ಲೇಸಿಗೆ. ನಾನು ಮುಂಚೆ ಕೂಡ ಬಂದಿದ್ದೇನೆ, ಆದರೆ ಫ್ಯಾಮಿಲಿ ಒಟ್ಟಿಗೆ ಬರೋದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ನೀವಿಲ್ಲಿ ನೋಡಿದರೆ 2 ಬದಿಯಲ್ಲಿ ಆ ಸಮುದ್ರದ ಅಲೆಗಳು ಅಪ್ಪಳಿಸುವಾಗ ಅದೇ ರೀತಿ ಒಂದು ಸೈಡಲ್ಲಿ ಬೋಟ್ ಬರ್ತದೆ. ಫಿಶನ್ನೆಲ್ಲ ನೀವು ನೋಡ್ಬೋದು. ಈಗ ನೋಡುವಾಗಿತ್ತು, ಕ್ಯಾಮರಾ ಆನ್ ಆಗುವಾಗ ಎಲ್ಲ ಓಡಿ ಸಂದುಂಟಲ್ಲಿ ಕಲ್ಲಲ್ಲಿ ಎಲ್ಲ ನೋಡಿ. ಎಡ್ಜಿದು ಕಲ್ಲು ಉಂಟಲ್ಲ, ಅದ್ರ ಮೇಲೆ ಎಲ್ಲ ಅಲ್ಲಿ ನೋಡಿ, ಏಡಿ ಅಲ್ಲಿ ಉಂಟು ನೋಡಿ, ಕಾಣ್ತಾ ಉಂಟು? ಅದು ಕಲ್ಲಿನ ಕಲ್ಲರೇ ಉಂಟು, ಗೊತ್ತಾಗ್ತಿಲ್ಲ. ಖುಷಿ ಆಗುತ್ತೆ, ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿಂದ ಅರಬ್ಬಿ ಸಮುದ್ರದ ಒಂದು ಸುಂದರ ನೋಟ, ತಂಪಾದ ಗಾಳಿ, ಸೂರ್ಯಾಸ್ತ ನೋಡ್ಲಿಕ್ಕಂತೂ ಬೆಸ್ಟ್ ಸ್ಪಾಟ್ ಇದು. ಫೋಟೋ ವಿಡಿಯೋ ತೆಗಿಲಿಕ್ಕೂ ಉತ್ತಮ ಸ್ಥಳ ಅಂತಲೇ ಹೇಳ್ಬೋದು. ಸಂಜೆ ವೇಳೆಯಲ್ಲಿ ಇಲ್ಲಿ ಬರುವವರು ಸಮುದ್ರದ ಶಬ್ದವನ್ನು ಕೇಳುತ್ತಾ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಅಥವಾ ಒಬ್ಬರೇ ಬಂದರೂ ಈ ಸ್ಥಳ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಪ್ರಕೃತಿ ಸೌಂದರ್ಯವನ್ನು ಆನಂದಿಸಬಹುದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮುದ್ರದ ಹತ್ತಿರ ಇರುವ ಅನುಭವ ಸಿಗುತ್ತೆ ಅಲ್ವಾ?
ಅಮ್ಮ ಅಲ್ಲಿ ಜಂಜಿ ನೋಡಿದ್ರು, ಈಗ ಅವರಿಗೆ ಜಂಜಿ ಬೇಕು. ಎಲ್ಲಿ ಉಂಟು ಗೊತ್ತುಂಟ ನೋಡಿ, ಅದರ ಮೇಲೆ ಉಂಟು ಜಂಜಿ, ಇನ್ನೊಂದು ಅಲ್ಲಿ ಉಂಟು ನೋಡಿ ಇಲ್ಲಿ. ಅದಕ್ಕೆ ನೀರಲ್ಲಿ ಖುಷಿ ಆಗ್ತದೆ ಅಂತ ದೊಡ್ಡದುಂಟು ಅದು. ಸೊ ಲೆಟ್ಸ್ ಗೋ. ಸೊ ಟಯರ್ಡ್ ಆಯ್ತಾ, ಈ ಬಿಸಿಲಿಗೆ 4 ಗಂಟೆ ಆಯಿತು, ಬಿಸಿಲು ತುಂಬಾ ಉಂಟು, ಸುಸ್ತಾಯಿತು. ಈಗ ಬನ್ನಿ, ಒಂದು ಅಲ್ಲಿ ಗೋಳಿ ಸೋಡವ ಲೈಮ್ ಸೋಡವ ಏನಾದರೂ ಕುಡಿಬೇಕೀಗ, ಏನಾದರೂ ಆಗ್ತದೆ ಸೆಕೆಗೆ, ರಿಲ್ಯಾಕ್ಸೇಷನಿಗೆ ಅಷ್ಟೇ. मुझे पाट जरूर. ಸೊ ರೆಡಿ ಆಗ್ತಾ ಉಂಟು ಮಡ್ಕ ಸೋಡಾ. ಎಸ್ ಹಿಯರ್ ವಿ ಗೋ. ಮಡ್ಕೆ ಇದೆಯಾ? ಅಮೇಜಿಂಗ್ 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 ಅಮೇಜಿಂಗ್. ಟ್ರೈ ಮಾಡುವ. ಅವೇ ಕ್ಯಾಂಡಿ. ಕ್ಯಾಂಡಿ. Beat the heat with ice cream. Ideal ice cream. ಎಲ್ಲರೂ ಡಾಲಿ ತಗೊಂಡಿದ್ವಿ. ಡಾಲಿ ಇಟ್ಸ್ ಇಸ್ ಅವರ್ ಫೇವ್ರೇಟ್, ಫ್ಯಾಮಿಲಿ ಫೇವ್ರೇಟ್ ಅಂತ ಹೇಳ್ಬೋದು. ಎಲ್ಲರೂ ಡಾಲಿ 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 ನೋಡಿ, ಎಲ್ಲರಿಗೂ ಅದು ಕೂಡ ಮ್ಯಾಂಗೋ ಫ್ಲೇವರ್. ನೋಡಿ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ನಡ್ಕೊಂಡು ಹೋಗುವಾಗ ನಾನು ಒಬ್ಸರ್ವ್ ಮಾಡಿದೆ ನೋಡಿ, ಇಟ್ಸ್ ನೈಸ್. ಏನು ಗೊತ್ತಾ, ಒಂದು ಫಿಶಿಂಗ್ ಬೋಟ್ ಬಂದು ನಿಂತಿದೆ ಆಯಿತಾ. ಅದು ಫಿಶಿಂಗ್ ಬೋಟ್ ನಿಂತ ತಕ್ಷಣ ಜನ ಎಲ್ಲ ರೌಂಡ್ ಹಾಕಿ ಫಿಶ್ ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಓಡೋಡಿ ಬರ್ತಾ ಇದ್ದೇವೆ ಫಿಶ್ ಪರ್ಚೇಸ್ ಮಾಡುವ ಅಂತ. ನಾನು ಮಾತಾಡಿದ್ದು ಕೇಳಿಸ್ತಾ ಉಂಟಾ? ಜೆಲ್ಲಿ ಫಿಶ್ ಎಷ್ಟಿದೆ ಗೊತ್ತಾ, ಫಿಶಿಂಗ್ಗೆ ತಯಾರಾಗ್ತಿದ್ದಾರೆ. ಎಷ್ಟು ಜನ ನೋಡಿ, ಇವರಿಗೆ ಸಂಬಳ ಕೊಡ್ಲಿಕ್ಕೆ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇಷ್ಟು ಜನ ಇರ್ತಾರೆ, ಅದಕ್ಕೆ ಮೋಸ್ಟ್ಲಿ ಇರಬೇಕು. ಮೀನಿನ ರೇಟ್ ಎಲ್ಲ ಎಕ್ಸ್ಪೆನ್ಸಿವ್ ನೋಡಿ. ನಾನೊಂದು ಕ್ರ್ಯಾಬ್ ಅನ್ನು ಹಿಡ್ದೆ ನೋಡಿ, ಕ್ರ್ಯಾಬ್. ಇಲ್ಲಿ ಇನ್ನೊಂದು ಉಂಟು, ಇಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಕಚ್ಚಿದ್ರೆ ಜೀವ ಉಂಟಾಯ್ತಾ, ಕಚ್ಚಿದ್ರೆ ಹೋದೆ. ದೇವರೇ ಕಾಪಾಡಪ್ಪ. ಎರಡು ಜೀವ ಉಂಟು, ಎರಡು ಕೂಡ ಜೀವ ಉಂಟು. ತಗೊಂಡೋಗುವ ಅಲ್ಲ? ಹೌದಂತ ಗೊತ್ತಿಲ್ಲ. ಕವರ್ ಉಂಟಾ? ಬಿ ಗುಡ್ ಟು ಮೀ. ಎರಡು ಏಡಿ ಹಿಡಿದೆ ನೋಡಿ, ಎರಡನ್ನು ಬಿಡೋದಾಯ್ತಾ, ಎರಡನ್ನು ಬಿಡೋದು. ಬನ್ನಿ ನೀರಿಗೆ ಬಿಡುವ, ಪಾಪ ಅಲ್ವಾ, ಬದುಕಿಯೋ. ಬನ್ನಿ ಸ್ವಲ್ಪ ಆಚೆ ಸೈಡ್ ಹೋಗುವ, ಬಿಟ್ಟು ಬರುವ ಅದನ್ನು. ಆಗ ಕ್ರ್ಯಾಬ್ ಸಿಕ್ಕಿತು, ಸಿಗಡಿ ಮೀನು, ಸುಗ್ಗಾಟ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ನೋಡಿ. ಜೀವ ಉಂಟಾಯ್ತಾ, ಬಿಡ್ತೇನೆ ಪಾಪ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ವ್ಲಾಗ್ಸ್ಗಳ ಜೊತೆಗೆ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಲ್ದಿ ಆಗಿರಿ, ಸೇಫ್ ಆಗಿರಿ. ಬಾಯ್ ಬಾಯ್.